ಗಿಳಿಯೊಂದು ಐಫೋನ್ ರಿಂಗ್ ಟೋನ್ನಂತೆ ಶಬ್ದ ಮಾಡುವ ಮೂಲಕ ಅಚ್ಚರಿ ಮೂಡಿಸಿದ್ದು, ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ. ವಿಡಿಯೋದಲ್ಲಿ ಕೆಂಪು ನೀಲಿ ಮಿಶ್ರಿತ ಬಣ್ಣದ ಗಿಳಿಯನ್ನು ಕಾಣಬಹುದು. ಈ ಗಿಳಿಯ ಹೆಸರು ಗುಸ್ಸಿ ಎಂದಾಗಿದೆ. ಈ ಗುಸ್ಸಿ ಗಿಳಿಯ ಮಾಲೀಕ ಅದರ ತಲೆಯನ್ನು ನೇವರಿಸುವುದನ್ನು ಕಾಣಬಹುದು. ಆಗ ಗಿಳಿ ಐಫೋನ್ ರಿಂಗ್ ಟೋನ್ನ ಶಬ್ದದಂತೆ ಧ್ವನಿ ಹೊರಡಿಸುತ್ತದೆ. ಸಾಮಾನ್ಯವಾಗಿ ಮಾತನಾಡುವ ಗಿಳಿಗಳನ್ನು ನೋಡಿರುತ್ತೇವೆ ಅಥವಾ ಗಿಳಿ ಮಾತನಾಡುತ್ತದೆ ಎನ್ನುವುದನ್ನು ಕೇಳಿರುತ್ತೇವೆ. ಇನ್ನು ಕೆಲವು ಗಿಳಿಗಳು ಧ್ವನಿಯನ್ನು ಅನುಕರಿಸುತ್ತವೆ. ಅಂತಹ ಗಿಳಿಗಳು ಅಪರೂಪವಾಗಿ ಕಾಣಸಿಗುತ್ತವೆ. ಆದರೆ ಈ ಗಿಳಿ ಆಪಲ್ ಐಫೋನ್ನ ರಿಂಗ್ ಟೋನ್ನಂತೆ ಅನುಕರಣೆ ಮಾಡಿ ಧ್ವನಿ ಹೊರಡಿಸುತ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಗಿಳಿಯ ವಿಡಿಯೋ ವೈರಲ್ ಆಗಿದೆ. ಇಂಟರ್ನೆಟ್ ಅಲ್ಲಿ ಸದ್ಯ ಗಿಳಿ ತನ್ನ ಧ್ವನಿಯ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದೆ. ಈ ಗಿಳಿಯ ವಿಡಿಯೋವನ್ನು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಳ್ಳಲಾಗಿದೆ. ಗುಸ್ಸಿ ಗೌಡ ಎನ್ನುವ ಹೆಸರಿನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ವಿಡಿಯೋವನ್ನು ಹಂಚಿಕೊಳ್ಳಲಾಗಿದೆ. ಓಸ್ಮೆರಿ ಎಕ್ಲೇಕಸ್ ಜಾತಿಗೆ ಸೇರಿದ ಈ ಗಿಳಿಯ ವಿಶೇಷ ಧ್ವನಿಗೆ ನೆಟ್ಟಿಗರು ಮರುಳಾಗಿದ್ದಾರೆ. Good girl. Good girl, Pochi. Good girl. Good girl. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.